ಮಣಿಪಾಲ ಮಾಧವ ಕೃಪಾ ಆಂಗ್ಲ ಮಾಧ್ಯಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಇಶಿತಾ ಆಚಾರ್ ಲಾಕ್ಡೌನ್ ಅವಧಿಯಲ್ಲಿ ಸುಮಾರು 300 ಮಾಸ್ಕ್ಗಳನ್ನು ಹೊಲಿದು ಸೈನಿಕರಿಗೆ ರವಾನಿಸಿದ್ದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶ್ಲಾಘಿಸಿದ್ದಾರೆ. ಅಂಬಲಪಾಡಿ ನಿವಾಸಿ ಇಶಿತಾ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ತೊಡಗಿಸಿಕೊಂಡಿದ್ದು ರಾಜ್ಯ ಆಯುಕ್ತರ ಸೂಚನೆಯಂತೆ ಮಾಸ್ಕ್ ಹೊಲಿಯುವುದನ್ನು ಯೂಟ್ಯೂಬ್ ನೋಡಿ ಕಲಿತುಕೊಂಡಿದ್ರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಮಾಸ್ಕ್ ಬ್ಯಾಂಕಿಗೆ ನೀಡಲು ಮುಂದಾಗಿದ್ರು. ಈ ವೇಳೆಗಾಗಲೇ ಅದು ಭರ್ತಿಯಾಗಿತ್ತು. ನಂತರ ಗೆಳೆಯರ ಸಲಹೆಯಂತೆ ಭಾರತೀಯ ಸೈನಿಕರಿಗೆ ಕಳುಹಿಸಲು ನಿರ್ಧರಿಸಿದ್ದು ಆಗಸ್ಟ್ 18ರಂದು ರಕ್ಷಣಾ ಸಚಿವರ ಹೆಸರಿಗೆ ಕೊರಿಯರ್ ಮಾಡಿದ್ರು. ಈ ಕಾರ್ಯವನ್ನು ಶ್ಲಾಘಿಸಿ ರಾಜನಾಥ್ ಸಿಂಗ್ ಬರೆದ ಪತ್ರ ಬುಧವಾರ ಇಶಿತಾ ಅವರ ಕೈ ಸೇರಿದೆ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಮೆಚ್ಚುಗೆ ಪತ್ರ ಬರಬಹುದು ಎನ್ನುವಂತಹ ನಿರೀಕ್ಷೆ ಇರಲಿಲ್ಲ. ತಾನು ಮಾಡಿರುವ ಮಾಸ್ಕ್ ಸೈನಿಕರಿಗೆ ಒಂದು ಕೊಡುಗೆಯಾಗಿದೆ ಅಂತ ನಂದಿತಾ ಆಚಾರ್ ಅವರು ಮಾಧ್ಯಮದ ಜೊತೆಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಮಾತ್ರ ನಾನು ಮಾಸ್ಕ್ ಮಾಡಿ ಕೊಡುವಾಗ ಅವರು ಹೇಳಿದರು ಇನ್ನೂ SSLC ಮಕ್ಕಳಿಗೆ ಕೊಟ್ಟು ಸಹ ಇನ್ನೂ ಮಾಸ್ಕ್ಸ್ ಇತ್ತು, ಅದಕ್ಕೆ ಅಲ್ಲಿ ಕೊಡುವುದಕ್ಕಿಂತ ಎಲ್ಲಿ ಯಾರಿಗೆ ಬೇಕಾದರೆ NGO ಆರ್ಫನೇಜಿಗೆ ಕೊಡುವ ಅಂತ ಎನಿಸಿದ್ದು. ಆಗ ಒಬ್ಬರು ಹೇಳಿದರು ಕಿ ಇಂಡಿಯನ್ ಆರ್ಮಿ ಅವರಿಗೆ ಯಾರೂ ಕೊಡಲಿಲ್ಲ, ಸೊ ಅವರಿಗೆ ಕೊಡ್ಬೋದು ಅಂತ ಹೇಳಿದರು. ಡಿಫೆನ್ಸ್ ಮಿನಿಸ್ಟರ್ ಶ್ರೀ ರಾಜನಾಥ್ ಸಿಂಗ್ ಅವರಿಗೆ ಕೊರಿಯರ್ ಮಾಡಿದ್ವಿ. ಅವರದ್ದು ಅಪ್ರಿಸಿಯೇಷನ್ ಲೆಟರ್ ಬಂದಿತ್ತು ಕಿ ಅವರಿಗೆ ಮಾಸ್ಕ್ ಸಿಕ್ಕಿದೆ ಅಂತೆ. ಅದು ನೋಡಿ ತುಂಬ ಖುಷಿಯಾಯಿತು. ನನ್ನ ಮಗಳಿದು ಇಷ್ಟು 2 ತಿಂಗಳಲ್ಲಿ ಅವಳು ಅಚೀವ್ ಮಾಡಿದ್ದು. ಅವಳು ಕೂತ್ಕೊಂಡು ಅದು ಮಾಸ್ಕ್ ಗೊತ್ತಿರಲಿಲ್ಲ ಹೊಲಿಲಿಕ್ಕೆ, ಕಲಿತು ಹೊಲಿದು 300 ಮಾಸ್ಕ್ ಮಾಡಿ ಅವಳು ಇಂಡಿಯನ್ ಆರ್ಮಿಗೆ ಕಳಿಸಿದಾಳೆ. ಸೊ ಅವರ ಲೆಟರ್ ಸಿಕ್ಕಿ ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ಅದು ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಸೊ ಐ ಆಮ್ ಫೀಲಿಂಗ್ ಆಸ್ ಅ ಪ್ರೌಡ್ ಮದರ್.